ಮಂಗಳೂರಿನ ಸಂಗೀತ ಭಾರತಿ ಫೌಂಡೇಶನ್ ಸಂಸ್ಥೆಯ ವತಿಯಿಂದ ಫೆಬ್ರವರಿ 8 ಮತ್ತು 9ರಂದು ಯುವ ಮಹೋತ್ಸವ 2025 ಎಂಬ ರಾಷ್ಟ್ರಮಟ್ಟದ ಸಂಗೀತ ಸ್ಪರ್ಧೆಯು ನಗರದ ಡಾನ್ ಬಾಸ್ಕೋ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಗೀತ ಭಾರತಿ ಪ್ರತಿಷ್ಠಾನದ ಉಪಾಧ್ಯಕ್ಷರಾದ ನರೇಂದ್ರ ಎಲ್ ನಾಯಕ್ ತಿಳಿಸಿದ್ದಾರೆ. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದರು. ಈ 2 ದಿನಗಳ ಸಂಗೀತ ಭಾರತಿ ಯುವ ಮಹೋತ್ಸವದಲ್ಲಿ ಅಂತಾರಾಷ್ಟ್ರೀಯ ಕಲಾವಿದರಾದ ಪಂಡಿತ್ ರೋನು ಮುಜುಮ್ದಾರ್, ಉಸ್ತಾದ್ ರಫೀಕ್ ಖಾನ್, ಪಂಡಿತ್ ಜಯತೀರ್ಥ ಮೇವುಂಡಿ, ಯುವ ತಬಲಾ ವಾದಕ ಪಂಡಿತ್ ಯಶವಂತ್ ವೈಷ್ಣವ್, ವಿದೂಷಿ ಪೂರ್ಣಿಮಾ ಭಟ್ ಕುಲಕರ್ಣಿ, ಡಾಕ್ಟರ್ ಶಶಾಂಕ್ ಮುಕ್ತೇದಾರ್ ಹಾಗೂ ಅವರ ತಂಡವು ಸ್ಪರ್ಧೆಯ ತೀರ್ಪುಗಾರರಾಗಿ ಭಾಗವಹಿಸಲಿದ್ದಾರೆ ಎಂದರು. ಇದೇ ಬರುವ ಫೆಬ್ರವರಿ 8 ಮತ್ತು 9 ಸ್ಯಾಟರ್ಡೆ ಆ್ಯಂಡ್ ಸಂಡೇ we are organizing a national level youth festival that is called Sangeet Bharati Yuva Mahotsav. ಇದೊಂದು ಯುವ ಜನರಿಗೆ ಒಂದು ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ದೇಶಾದ್ಯಂತ ಯಾರೆಲ್ಲ ಪಾರ್ಟಿಸಿಪೇಟ್ಸ್ ಇದ್ದಾರೆ ಅವರಿಗೆ ಇನ್ಕ್ಲೂಡ್ ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮ, 2 ದಿವಸಗಳ ಕಾರ್ಯಕ್ರಮ. ಪ್ರತಿಷ್ಠಾನದ ಕಾರ್ಯದರ್ಶಿ ಡಾಕ್ಟರ್ ಉಷಾ ಪ್ರಭಾ ಎನ್ ನಾಯಕ್ ಮಾತನಾಡಿ, ಇದೊಂದು ರಾಷ್ಟ್ರಮಟ್ಟದ ಸ್ಪರ್ಧೆಯಾಗಿದ್ದು ಕೊನೆಯ ಸುತ್ತಿನಲ್ಲಿ 18ರಿಂದ 30 ವರ್ಷದೊಳಗಿನ 24 ಯುವ ಸಂಘಟನಾಗಾರರು ಭಾಗವಹಿಸುತ್ತಿದ್ದಾರೆ. ನೋಂದಾಯಿತ ಸ್ಪರ್ಧಿಗಳನ್ನು ಆನ್ಲೈನ್ನಲ್ಲಿ ಆಯ್ಕೆ ಮಾಡಿ ಕೊನೆಯ ಸುತ್ತಿನ ಸ್ಪರ್ಧೆಗೆ 24 ಮಂದಿ ಕಲಾವಿದರನ್ನು ಆಯ್ಕೆ ಮಾಡಲಾಗಿದೆ ಎಂದರು. ಸಂಗೀತ ಭಾರತಿ SBF ಯುವ ಮಹೋತ್ಸವ ಇದು 8 ಮತ್ತು 9ನೇ ತಾರೀಕಿಗೆ ನಡೀತದೆ. 2 ದಿನ ಕೂಡ ಇಟ್ಸ್ ಅ ಡೇ ಲಾಂಗ್ ಪ್ರೋಗ್ರಾಮ್. ಇದರ ಮೊದಲು ಇದು ಹೇಗೆ ಸ್ಟಾರ್ಟ್ ಆಯಿತು, ಏನು ಮಾಡಿದ್ದೇವೆ ಇಷ್ಟರವರೆಗೆ ಕೆಲಸ ಅಂತೇಳಿ ನಾವು ಆಲ್ ಇಂಡಿಯಾ ಲೆವೆಲಲ್ಲಿ ಪಾರ್ಟಿಸಿಪೆಂಟ್ಸ್ ಯಾರೆಲ್ಲ ಇದ್ದಾರೆ ಬಿಟ್ವೀನ್ ದ ಏಜ್ ಗ್ರೂಪ್ ಆಫ್ 18 to 30 ಇಯರ್ಸ್, 18ರಿಂದ 30 ವರ್ಷದ ಮಧ್ಯದ್ದು ಯಂಗ್ ಮ್ಯೂಸಿಷಿಯನ್ಸ್ಗಳ ಹತ್ರ ನಾವು 15 ನಿಮಿಷದ ವಿಡಿಯೋ ರೆಕಾರ್ಡಿಂಗನ್ನು ಕಳಿಸ್ಲಿಕ್ಕೆ ಹೇಳಿದ್ವಿ. ವಿಡಿಯೋ ರೆಕಾರ್ಡಿಂಗ್ ಇಟ್ ಇಸ್ ಸ್ಪೆಷಲಿ ಇದು ಪ್ರೋಗ್ರಾಮ್, ಇದು ಯಾವುದೋ ಒಂದು ಪ್ರೋಗ್ರಾಮ್, ಇದು ವಿಡಿಯೋ ರೆಕಾರ್ಡಿಂಗ್ ಅಲ್ಲ. ಈ ಒಂದು ಕಾಂಪಿಟೇಷನಿಗೋಸ್ಕರ ಅವರು ರೆಕಾರ್ಡ್ ಮಾಡಿ 15 ನಿಮಿಷದ್ದು ಕಳಿಸಬೇಕು. ಆ ನಂತರ ನಾವಿಲ್ಲಿ ಜೂರಿ 110 ಪಾರ್ಟಿಸಿಪೆಂಟ್ಸ್, ಇಟ್ಸ್ ಅ ಬಿಗ್ ಥಿಂಗ್. 110 ಜನ ಈ ರೀತಿ ನಮಗೆ ಅವರ ಮ್ಯೂಸಿಕ್ಕನ್ನು ಯೂಟ್ಯೂಬ್ ಮುಖಾಂತರ ಕಳಿಸಿದರು. ಸೊ ಅದರಲ್ಲಿ ನಾವು ಜೂರೀಸ್ ಕೂತ್ಕೊಂಡು 12 ವೋಕಲಿಸ್ಟ್ ಮತ್ತು 12 ಇನ್ಸ್ಟ್ರೂಮೆಂಟಲಿಸ್ಟನ್ನು ಫೈನಲಿಸ್ಟ್ ಆಗಿ ನಾವು ತಗೊಂಡಿದ್ದೇವೆ. ಸೊ ಇಡೀ 110 ಜನ ಕೂಡ ಫ್ರಮ್ ಆಲ್ ಓವರ್ ಇಂಡಿಯಾ, ಬೇರೆ ಬೇರೆ ಸ್ಟೇಟ್ಗಳಿಂದ ಬಂದಿದ್ದರು. ಅಲ್ಲಿಂದ ತಗೊಳ್ಳುವಾಗಲೂ ಈಗ ಹೇಗಾಗಿದೆ ಹೇಳಿದರೆ, ವಿ ರಿಯಲಿ ಹ್ಯಾವ್ ಕಾಶ್ಮೀರದಿಂದ ಯಾವುದೇ ಎಂಟ್ರಿ ಇರಲಿಲ್ಲ. ಬಟ್ ಮೇಲೆ ಹೇಳಿದರೆ ಮೇಲೆ ಹೇಳಿದರೆ ಇಟ್ ಈಸ್ ಪಂಜಾಬ್, ರಾಜಸ್ಥಾನ್ ಅಲ್ಲಿಂದ ಇದ್ದಾರೆ ಪಾರ್ಟಿಸಿಪೆಂಟ್ಸ್. ಈ ಕಡೆ ವೆಸ್ಟ್ ಬೆಂಗಾಲ್, ಓಕೆ, ಕಲ್ಕತ್ತಾ, ಹಳ್ಳಿಗಳಿಂದ, ಕಲ್ಕತ್ತಾ ಅಂತೇಳಲ್ಲ, ಅಲ್ಲಿದು ವೆಸ್ಟ್ ಬೆಂಗಾಲ್, ಇದು ಕೆಲವು ಬರೀ ಹಳ್ಳಿಗಳಿಂದ ಬಂದವರು ಇದ್ದಾರೆ. ಈ ಸೈಡ್ ಗುಜರಾತ್ ಅಪ್ ಟು ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಪ್ರತಿಷ್ಠಾನದ ಖಜಾಂಚಿ ಕರುಣಾಕರ ಬಳ್ಕೂರು, ಟ್ರಸ್ಟಿಗಳಾದ ಮುರಳೀಧರ್ ಜಿ ಶೆಣೈ, ಡಾಕ್ಟರ್ ರಮೇಶ್ ಕೆಜಿ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.